ಅದು ಡಿಸೆಂಬರ್ 7, 2018. ಅಂದು ತುಳುನಾಡಿನಾದ್ಯಂತ ಹಬ್ಬದ ವಾತಾವರಣ. ಆದಾಗ್ಲೇ ಕೋಸ್ಟಲ್ ವುಡ್ನ ಬಹುನಿರೀಕ್ಷಿತ ಚಿತ್ರ ಉಮೇಲ್ ತೆರೆಗೆ ಅಪ್ಪಳಿಸಿತ್ತು. ಚಿತ್ರಮಂದಿರದ ಮುಂದೆ ಸಿನಿ ಪ್ರೇಮಿಗಳ ದಂಡೆ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಬೆಳ್ತಂಗಡಿಯ ಜನತೆಗೆ ಮಾತ್ರ ನಿರಾಸೆಯಾಗಿತ್ತು. ಎಲ್ಲಾ ಸೆಂಟರ್ಗಳಂತೆ ಬೆಳ್ತಂಗಡಿಯಲ್ಲೂ ಉಮಿಲ್ ತೆರೆ ಕಾಣುತ್ತೆ ಎಂದು ಅನ್ಕೊಂಡು ಚಿತ್ರಮಂದಿರದತ್ತ ಧಾವಿಸಿದ್ರೆ ಅಲ್ಲಿ ಉಮಿಲ್ ಬದಲು ಬೇರೊಂದು ಸಿನಿಮಾ ದರ್ಶನ ಕೊಟ್ಟಿತ್ತು. ಆದ್ರೆ ಇದೀಗ ಉಮೇಲ್ ಬೆಳ್ತಂಗಡಿಗೆ ಹಾರ್ಕೊಂಡು ಬರ್ತಾ ಇದೆ. ಎಸ್, ಅಂದಾಗೆ ಬೆಳ್ತಂಗಡಿಯ ಭಾರತ್ ಚಿತ್ರಮಂದಿರದ ಮುಂದಿನ ಬದಲಾವಣೆ ರಂಜಿಸುವಣ ನಿರ್ದೇಶನದ ಉಮೇಲ್. ಈ ಚಿತ್ರ ಬಿಡುಗಡೆಯಾದ ಆಸುಪಾಸಿನ ವಾರಗಳಲ್ಲಿ ಘಟಾನುಘಟಿಗಳ ಚಿತ್ರವೇ ತೆರೆಯ ಮೇಲೆ ರಾರಾಜಿಸುತ್ತಿದ್ದವು. ನವೆಂಬರ್ 29 ಅಂದ್ರೆ ಉಮೇಲ್ ತೆರೆ ಕಾಣೋ ಒಂದು ವಾರದ ಮೊದಲು ರಜನಿಕಾಂತ್ ಅಭಿನಯದ 2.0 ಸಿನಿಮಾ ತೆರೆ ಕಂಡಿದ್ದು ಮಾತ್ರವಲ್ಲದೆ ತುಳುನಾಡಿನ ಅದೆಷ್ಟೋ ಚಿತ್ರಮಂದಿರಗಳಿಗೆ ಲಗ್ಗೆ ಇಟ್ಟಿತು. ಹೀಗಾಗಿ ಉಮೇಲ್ ಮೈನ್ ಥಿಯೇಟರ್ ಸಮಸ್ಯೆ ಎದುರಿಸಿದ್ದು ಮರೆಯುವಂತಿಲ್ಲ. ಹಾಗೆ ಉಮೇಲ್ ತೆರೆ ಕಂಡ ದಿನದಂದೇ ಬಾಲಿವುಡ್ ನ ಕೇದಾರನಾಥ ಕೂಡ ತೆರೆ ಕಂಡು ಮಲ್ಟಿ ಸ್ಕ್ರೀನ್ಗಳಲ್ಲಿ ಉಮೇಲ್ಗೆ ಹಾವಳಿ ಕೊಟ್ಟಿತು. ಅಷ್ಟೇ ಅಲ್ಲದೆ 2 ವಾರಗಳ ನಂತರ ತೆರೆ ಕಂಡ KGF ಉಮೇಲ್ ಚಿತ್ರವನ್ನು ಪ್ರದರ್ಶಿಸುತ್ತಿದ್ದ ಎಲ್ಲ ಚಿತ್ರಮಂದಿರಗಳಿಗೂ ಎಂಟ್ರಿ ಕೊಟ್ಟು ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿ ಸ್ಕ್ರೀನ್ ನಲ್ಲೂ ಹಾವಳಿ ಕೊಡಲಾರಂಭಿಸಿತು. ಇಷ್ಟೆಲ್ಲ ಸಮಸ್ಯೆಗಳನ್ನು ಉಮಿಲ್ ಎದುರಿಸಿದ್ರು ಯಾವ ಸಿನಿಮಾದ ಮುಂದೆಯೂ ಮಂಡಿಯೂರ್ಲಿಲ್ಲ. ಏಕೆಂದ್ರೆ ಉಮಿಲ್ನ ಗತ್ತೆ ಆಗಿತ್ತು. ಘಟಾನುಘಟಿ ಚಿತ್ರಗಳ ನಡುವೆಯೂ ಸಿಕ್ಕಿರೋ ಸ್ಕ್ರೀನ್ ನಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಂಡು ಗೆದ್ದು ಬೀಗಿತು. ಇದೀಗ ಕೋಸ್ಟಲ್ ವುಡ್ ನ ಭಾರಿ ನಿರೀಕ್ಷಿತ ಚಿತ್ರ ಉಮೇಲ್ ಬೆಳ್ತಂಗಡಿಯ ಭಾರತ್ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಡ್ತಿದ್ದು ಮುಂದಿನ ವಾರದಿಂದ ಭಾರತ್ನಲ್ಲಿ ಉಮೇಲ್ ಪ್ರದರ್ಶನವಾಗುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.